ಗೆಜೆಟ್ ನೋಟಿಫಿಕೇಶನ್ ಸ್ಟಾಪ್ ಆಗಿದೆ, ಎರಡಪ್ಪ ಆಗಿದೆ. ಗೆಜೆಟ್ ನೋಟಿಫಿಕೇಶನ್ ಯಾವಾಗ ಎರಡಪ್ಪ ಆಯಿತು ಅವಾಗ ಅವರು ನಗರಸಭಾ ಅಧ್ಯಕ್ಷರಲ್ಲ ಉಪಾಧ್ಯಕ್ಷರಲ್ಲ. ಗೆಜೆಟ್ ನೋಟಿಫಿಕೇಶನ್ ನಂತರ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲಸ ನಡೆಸ್ತಾರೆ. ಇವತ್ತು ಅದನ್ನು ನಗರಸಭೆ ಕಾರ್ ಯೂಸ್ ಮಾಡಿದ್ದಾರೆ, ಎಲ್ಲ ಯಂತ್ರಗಳನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ. ಅದನ್ನು ಆದೇಶ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಮಂದಿ ಒಂದು ಪ್ರಕರಣಕ್ಕೆ ಆದೇಶ ಮಾಡಿದ್ದಾರೆ. ಇದನ್ನೇ ತಾಜೆ ಮಾಡುತ್ತಿದ್ದಾರೆ ಮತ್ತು ಕೋಟಿಗೆ ಬೆಲೆ ಇಲ್ಲ ಅನ್ನೋದು ಒಂದು ಇವತ್ತಿನ ಜನರ ನಾಗರಿಕರ ಒಂದು ಎಕ್ಸ್ಪ್ರೆಷನ್. ಅದು ದಯವಿಟ್ಟು ನಾವೆಲ್ಲ ನಗರಸಭಾ ಸದಸ್ಯರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಬೇಕು ಅಂತ. ಇಂದಿನಿಂದ ತಾವು ದಯವಿಟ್ಟು ಕೋರ್ಟ್ ಆದೇಶನೂ ಕೂಡ ಹಚ್ಚಿ ನಿಮಗೆ ನಮ್ಮ ಸಂಸ್ಥೆ ಇಂದಿನ ತಕ್ಷಣ ತಾವು ದಯವಿಟ್ಟು ಏನು ಕಾನೂನು ಬಾಹಿರ ಆಡಳಿತ ನಗರಸಭೆಗೆ ಉಪಾಧ್ಯಕ್ಷತೆ ನಡೆಸ್ತಾ ಇದ್ದಾರೆ, ಅದು ದಯವಿಟ್ಟು ಸ್ಥಗಿತಗೊಳಿಸ್ತಾರೆ ಸರ್. ಒಂದೇದು ಮೀಟಿಂಗ್ ಮಾಡಬೇಕು ನಿಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಫಾರ್ಮ್ ನಂಬರ್ 3 ಮುನ್ಸಿಪಾಲಿಟಿಗೆ ಬಂದ್ರೆ ವರ್ಷಾನುಗಟ್ಟಲೆ ಅದೇ ಆದೇಶ ಸರ್ಕಾರ ಏನು ಬೇಗ ಆಗಿ ಜನ ಬೇಗ ಸವಲತ್ತುಗಳು ಅದೇನು ಉದ್ದೇಶಕ್ಕೆ ಮಾಡಿದ್ರು, ಅದ್ರ ಪೂರ್ವ ತಲಾಟಿಗಳನ್ನು ಒಂದು ಗಂಟೆ ಒಳಗೆ ತಲಾಟಿ ಫಾರ್ಮ್ ಸಿಗ್ತಿತ್ತು. ಈ ನಗರಸಭೆಗೆ ವ್ಯವಸ್ಥೆ ಅಡಪ್ ಮಾಡಿದ ನಂತರ ಇವತ್ತು ಬೇಕಾದ್ರೆ ಈಗ ಸೀದಾ ಎದ್ದು ಬಂದು ಪತ್ರಿಕಾ ಮಾಧ್ಯಮದವರು ಸುಮ್ಮನೆ ನೀವು ಜಸ್ಟ್ ಹೋಗ್ಬಿಡ್ರಿ, ನೀವು ಎಲ್ಲ ಚೇಂಬರ್ ನೋಡ್ಕೊಂಬರ್ರಿ. ಕನಿಷ್ಠ ಒಂದು 25% ಕೆಲಸ ಮಾಡ್ತಿದ್ರೆ ನಾವು ಹೋದಂತೆ. ಯಾರು ಖಾಲಿ ಮುನ್ಸಿಪಾಲಿಟಿ ಯಾರು ಇರಂಗಿಲ್ಲ. ಅಲ್ಲಿ ಕಮ್ಮಿ 3-4 ದಿನದಲ್ಲಿ ಕುಂತು ತಕ್ಷಣ ರೆಸಲ್ಯೂಷನ್ ಮಾಡಿ ಅವ್ರಿಗೆ ಅಪ್ರೂವ್ ಕೊಟ್ಟು ಮಂಜೂರು ಕೊಟ್ಟು ತಕ್ಷಣ ಕಾರ್ಯಗತಗೊಳಿಸ್ತಕ್ಕಂಥ ಕೆಲಸ ಆಗೋದು. ಅದು ದಯವಿಟ್ಟು ಸಂಬಂಧಪಟ್ಟ ಒಂದು ಮುನ್ಸಿಪಾಲಿಟಿ ಯಾರು ಸೆಕ್ಷನ್ ಇದ್ದಾರೆ ಕರೆಸಿ ಸರ್, ಈ ವ್ಯವಸ್ಥೆ ಕೇಳಿರಿ ಸರ್ ನೀವು ದಯವಿಟ್ಟು. ಇಲ್ಲ ಉಪಾಧ್ಯಕ್ಷರಿಲ್ಲದ್ದು ವಜಾ ಮಾಡಿದ ಮೇಲೆ ಗೌರ್ಮೆಂಟ್ ನೋಟಿಫಿಕೇಶನ್ ಆದಮೇಲೆ ನಾನು ಆಡಳಿತಾಧಿಕಾರಿ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ಈ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಇಲ್ಲ ಆಡಳಿತಾಧಿಕಾರಿ, ಅದು ಗೌರ್ಮೆಂಟ್ ನೋಟಿಫಿಕೇಶನ್ ಆಗುತ್ತೆ. ನಮ್ಮ ಇಷ್ಟಕ್ಕೆ ಇವತ್ತು ಕೇಳಿ, ನಾನು ನೀವು ಮಾತಾಡುವಾಗ ಕೇಳಿದ್ದೀನಿ ಕೇಳಿ. ಈಗ ನಮ್ಮ ಇಷ್ಟಕ್ಕೆ ಇವತ್ತು ಅಧ್ಯಕ್ಷರು ಅವರು ಕೋರ್ಟ್ ಕೇಸ್ ನಡೀತಾ ಇದ್ದ ಕೂಡ ನಾವೇ ಹಂಗೆ ಚಾರ್ಜ್ ತಗೊಳ್ಳೋದು, ಈ ಜನಪ್ರತಿನಿಧಿಗಳಿರುವಾಗ ಹಂಗೆ ಮಾಡೋದು ತಪ್ಪ. ನಾವು ಮತ್ತೆ ಅಷ್ಟೇ ಮಾಡಲಿಕ್ಕೆ ರೂಲ್ ಆಡಳಿತಾಧಿಕಾರಿಗಳು ಆಗಬೇಕಾದ್ರೆ ಗೌರ್ಮೆಂಟ್ ಈ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಕೌನ್ಸಿಲ್ನಲ್ಲಿ ಇಟ್ಟುಕೊಂಡು ನೀವು ಚರ್ಚೆ ಮಾಡಿ ಇದು ಸಾಲ್ವ್ ಮಾಡುವಂಥ ಮೇಜರ್ ವಿಷಯ. ಈಗ ನಿಮಗೆ ರಾಜಕೀಯವಾಗಿ ನೀವು ಕೋರ್ಟ್ ಹೋಗಿದ್ರಿ, ಅವರು ಏನೋ ಇದು ಮಾಡ್ತಾ ಇದ್ರೆ ನೀವು ಮಾಡ್ತಾ ಇದ್ರಿ. ಬಟ್ ಅದು ಬರುವವರೆಗೆ ನೀವು ಈ ಪಕ್ಷ ಎಲ್ಲ ಬಿಟ್ಟು ನೀವು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು. ಈಗ ಕೇಳಿ, ಈಗ ಹಂಗಿದ್ರೆ ಇದು ಎಲ್ಲದನ್ನು ಈಗ ಬಾಡಿ ಇರುವಾಗ ಇದಕ್ಕೆಲ್ಲ ಹೇಗೆ ಅಪ್ರೂವ್ ಕೊಡ್ಲಿಕ್ಕೆ ಬರ್ತದೆ? ಬಾಡಿ ಇರುವಾಗ ನೀವು ಹೇಳ್ತಾ ಇದ್ರೆ ಒಂದು ಟೆಂಡರ್ ಫೈನಲ್ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕಾದ್ರೆ ಬಾಡಿ ಇರುವಾಗ ಬಾಡಿನೇ ಈಗ ಸುಪ್ರೀಂ. ನೀವುಗಳೇ ಈಗ ಇದು ಬಂದಿದ ಕೂಡಲೇ 2-3 ದಿವಸದಲ್ಲಿ ಬಂದು ಯಾವುದೇ ವರ್ಕ್ ಆಗಬಾರದು, ನಾವು ಚುನಾಯಿತ ಪ್ರತಿನಿಧಿಗಳು ಬಂದಿದ್ದೀವಿ ಅಂತ ಎಲ್ಲದಕ್ಕೂ ನೀವೇ ಬಂದು ನಮಗೆ ಅರ್ಜಿನೂ ಕೊಟ್ಟಿದ್ದೀರಿ. ಸೇಮ್ ಟೀಮ್ ಬಂದಿದ್ರಿ, ಮೋಸ್ಟ್ಲಿ ಜನವರಿ 1st ವೀಕ್ನಲ್ಲಿ ಬಂದಿದ್ರಿ. ಎಲ್ಲ ಕ್ರಿಯಾಜನೆಗಳ ಅಪ್ರೂವಲ್ ಆಗಿರೋದೆಲ್ಲ ಈಗ ಜನಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಬಂದಿದ ಮೇಲೆ ಈಗ ಎಲ್ಲದನ್ನು ನಮ್ಮ ಕೌನ್ಸಿಲ್ನಲ್ಲಿ ಡಿಸ್ಕಸ್ ಮಾಡಿಯೇ ಮಾಡಬೇಕು. ಯಾವುದೇ ವರ್ಕ್ ಮಾಡಬಾರದು, ಎಲ್ಲದನ್ನು ನಿಲ್ಲಿಸಿರಿ ಅಂತ ನೀವುಗಳೇ ಕೊಟ್ಟಿದ್ದೀರಲ್ಲ. ಈಗ ಅದರಿಂದ ಹಂಗೆ ಚೇಂಜ್ ಆಗಿಲ್ಲಲ್ಲ. ಮತ್ತೆ ಆಡಳಿತ ಅಧಿಕಾರಿಗಳಿಂದ ನಾನು ಇಲ್ಲೇ ಇಲ್ಲ. ಈಗ ಕೋರ್ಟ್ ಸ್ಟೇ ಆಗಬೇಕಾದ್ರೆ ಅದು ನೀವು ಒಂದು ರೀತಿ ಕೇಳ್ರಿ. ಈಗ ನೀವು ಒಂದು ರೀತಿ ಇಂಟರ್ಪ್ರಿಟೇಷನ್ ಮಾಡ್ತೀರಿ, ಅವರು ಒಂದು ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಈಗ ನೀವೇ ಕೋರ್ಟ್ ಹೋಗಿ ನೀವು ಕ್ಲಿಯರ್ ಆಗಿ ಅವ್ರ ಅಧ್ಯಕ್ಷರು ಇಲ್ಲ ಅಂದ್ರೆ ನಾವು ಒಂದು ಆದೇಶ ತಗೊಂಡ್ಬರ್ಬೇಕು. ಗೆಸೆಟ್ ನಲ್ಲಿ ಆ ಆದೇಶದಲ್ಲಿ ಏನಿದೆ, ಅವರು ಗೆಸೆಟ್ ನಲ್ಲಿ ಪಬ್ಲಿಷ್ ಆಗಬಾರದು ಅಂತ ಇದೆ. ಆಮೇಲೆ ಈಗ ಅದು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಗೆಸೆಟ್ ನಲ್ಲಿ ಪಬ್ಲಿಷ್ ಮಾಡಬಾರ್ದು ಅನ್ನೋದು ಕೊಟ್ಟಿದ್ದಾರೆ. ಪ್ಲಸ್ ಅದು ವರದಿ ಏನು ಒರಿಜಿನಲ್ ಪ್ರೊಸೀಡಿಂಗ್ಸ್ ಏನಿದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅಷ್ಟೇ ಇದೆ. ಅವರುಗಳು ಆಕ್ಟ್ ಪ್ರಕಾರ ಅವರು ಬೇರೆ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ನೀವು ಬೇರೆ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಇದು ಸಬ್ಜುಡಿಯಸ್ ಇರುವುದರಿಂದ ಅದು ಫೈನಲ್ ಕೋರ್ಟ್ ಏನು ಹೇಳುತ್ತದೆ ಎಂದು ನಾವು ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ನೀವಾದ ಕ್ಲಿಯರ್ ಆಗಿ ಇದು ಇತ್ಯರ್ಥ ಆಗುವವರೆಗೆ ಅವರ ಅಧ್ಯಕ್ಷರಾಗಿ ಕೆಲಸ ಮಾಡಬಾರ್ದು ಅಂತ ನೀವಾದ ಒಂದು ಆದೇಶ ತಗೊಂಡು ಬರ್ಬೇಕು. ಅಥವಾ ಅವರಾದ ಇದು ಹಿಂಗೆ ನಡೀತಾ ಇರಲಿ, ಫೈನಲ್ ಜಡ್ಜ್ಮೆಂಟ್ ಬರುವವರೆಗೆ ನಾವೇ ಈಗ ಅಧ್ಯಕ್ಷರಿಂದ ಅವರಾದ ಮಾಡ್ಕೊಂಡು ಬರ್ಬೇಕು. ಇದು ಎರಡು ಇಲ್ಲದೆ ಸದ್ಯಕ್ಕೆ ಇರೋದು 2 ಪಾಯಿಂಟ್. ನೀವು ಹಿಂಗೆ ಹೇಳ್ತೀರಿ, ಅವ್ರು ಹಂಗೆ ಹೇಳ್ತಾರೆ. ಕೇಳಿ, ಗೌರ್ಮೆಂಟ್ ಈಗ ಡಿಸೈಡ್ ಮಾಡೋದಿಲ್ಲ ಅಂದ್ರೆ ಈಗ ನಾವು ಅದೇ ಕೋರ್ಟ್ ಈಗ ಏನು ಹೇಳ್ತಾ ಅದ್ರ ಪ್ರಕಾರ ನಾವು ಹೇಳಿಲ್ಲ. ನಿಮಗೂ ನಾನು ಏನು ಹೇಳಿಲ್ಲ, ಅವ್ರಿಗೆ ಏನು ಹೇಳಿಲ್ಲ. ಅವ್ರಿಗೂ ನಾನು ಇದನ್ನ ಹೇಳಿಲ್ಲ. ಈ ಕೋರ್ಟ್ ಸಬ್ಜುಡಿಯಸ್ ಇರೋದ್ರಿಂದ ನಾವು ಇಷ್ಟು ಮಟ್ಟಕ್ಕೆ ಹೇಳ್ಬೋದು. ಒಪಿನಿಯನ್ ನಾವು ಯುಡಿ ಅವರು ಬಂದಿದ್ದೀವಿ.
QD ಅವರಿಗೆ ನೀವು ಲೀಗಲ್ ಅಡ್ವೈಸ್ ತಗೊಂಡು ಗೌರ್ಮೆಂಟ್ ವತಿಯಿಂದ ನಮಗೆ ಕೇಳಿ ಏನು ಒಪಿನಿಯನ್ ಇದು ಫೈನಲ್ ಆಗುವವರೆಗೆ ಅವ್ರ ಅಧ್ಯಕ್ಷರ ಇಲ್ಲವಾ ಅಂತ ನೀವು ಸ್ಪಷ್ಟ ಡೈರೆಕ್ಷನ್ಸ್ ಕೊಡ್ರಿ ನಮ್ಮ ವಕೀಲರು ಮಾತಾಡಿದ್ರೆ ನಿಮ್ಮಿಂದ ಅಭಿಪ್ರಾಯ ಪ್ರೊಟೆಸ್ಟ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ನಾವು ಪ್ರೊಟೆಸ್ಟ್ ಮಾಡಿ ಇಲ್ಲ, ಅದು ಅವಶ್ಯಕತೆ ಇಲ್ಲ. ನೀವು ಕೋರ್ಟ್ ಹೋಗಿ ನೀವೇ ಹೇಳ್ಕೊಂಡು ಮಾಡ್ಕೋಬಹುದು. ಈಗ ಅವ್ರಿಗೂ ನಾವೇನು ಬದಲ ಕೊಟ್ಟಿಲ್ಲ, ನೀವು ನಡೆಸ್ಕೊಳ್ಳಿ ಅಂದ್ರೆ ನಾವು ಅವ್ರಿಗೆ ಎಲ್ಲಿ ಹೇಳಿದ್ವಿ? ನೀವು ಪ್ರೂಫ್ ಕೊಡ್ರಿ, ನೀವು ನಡೆಸಿರಿ ಎಂದು ನಾವ್ ಎಲ್ಲಿ ಹೇಳಿದ್ವಿ? ಈಗ ಅವ್ರು ಏನ್ ಬೇಕಾದ್ರೆ ಹೇಳ್ಬೋದು, ನಾವು ಹೇಳಿರ್ಬೇಕು. ನಾವು ರೈಟಿಂಗ್ ನಲ್ಲಿ ಅವ್ರು ಕೊಟ್ಟಿಲ್ಲ, ನಾವು ರೈಟಿಂಗ್ ನಲ್ಲಿ ನಾವೇನು ಅವ್ರಿಗೂ ಕೊಟ್ಟಿಲ್ಲ, ನಿಮಗೂ ಕೊಟ್ಟಿಲ್ಲ. ಈ ಸಬ್ಜುಡೈಸ್ ಇರೋದ್ರಿಂದ ಅವ್ರಿಗೆ ನಾವು ಅದನ್ನೇ ಹೇಳಿದೀವಿ. ನೀವು ನಡೆಸಬೇಕಾದ್ರೆ ನೀವು ಅದು ಕೋರ್ಟ್ ನಿಂದ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ತಗೊಂಡ್ಬರ್ರಿ ಅಂತ ಅವ್ರಿಗೂ ಹೇಳಿದೀವಿ, ನಿಮಗೂ ಹೇಳಿದೀವಿ. ಈಗ ಮ್ಯಾಟರ್ ಸಬ್ಜುಡೈಸ್ ಇರುವುದರಿಂದ ನಾವು ನಮ್ಮ ಹಂತದಲ್ಲಿ ಈಗ ಸಾಲ್ವ್ ಮಾಡಿ ನಾವೇ ಕ್ಲಾರಿಫಿಕೇಶನ್ ಕೊಡ್ಬೋದು. ನಾವು ಇಲ್ಲೇ ಕೊಟ್ಟಿರ್ತೀವಿ, ಆಕ್ಟ್ ನಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗಾಗಲೇ ಗದಗ ಬೆಟ್ಟಗೆರೆ ಅವಳಿ ನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಅದು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಫಾರ್ಮ್ ನಂಬರ್ 3 ಕೊಡೋದಾಗಿರ್ಬೋದು. ಆಮೇಲೆ ಊರಲ್ಲಿ ಏನು ಒಳಚರಂಡಿ ಯೋಜನೆ ಸಂಪೂರ್ಣ ಮುಗಿದಿದ್ದು ಕೂಡ ಸಫಲತೆ ಹೊಂದಿರತಕ್ಕಂಥದ್ದು. 24/7 ಕೂಡ ಎಲ್ಲ ಹಣ ಖರ್ಚಾಗಿ ಕಾರ್ಯ ಮುಗಿದಿದ್ದರೂ ಸಫಲತೆಗೊಳ್ಳದೇ ಇರತಕ್ಕಂಥದ್ದು. ಆಮೇಲೆ ನಗರಸಭೆಯ ಇವುದು ಈ ಮೋಟ್ರ್ ಪಂಪ್ಗಳ ರಿಪೇರ್ ಮಾಡ್ತಕ್ಕಂಥ ಕೆಲಸ ಇರಲಿ, ಬೋರ್ವೆಲ್ ರಿಪೇರ್ ಮಾಡ್ತಕ್ಕಂಥದ್ದು ಕೆಲಸ ಇರಲಿ, ಹಲವಾರು ಸಮಸ್ಯೆಗಳು ನಗರದಲ್ಲಿ ಇರುವುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ನಾವು ಅದನ್ನು ಪರಿಶೀಲಿಸಿ ಕ್ರಮ ತಗೊಳ್ಳುವ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಉಪಾಧ್ಯಕ್ಷರು ಏನು ಕೋರ್ಟ್ನೊಳಗೆ ಇವತ್ತು ಸ್ಟೇ ಆಗಿದೆ, ಧಾರವಾಡ ಸಂಚಾರಿ ಪೀಠ ನ್ಯಾಯಾಲಯದಿಂದ ಏನು ತಡೆಯಾಜ್ಞೆ ಆಗಿದೆ. ಅದರಂತೆ ನಾವು ಮಾನ್ಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ತಾವು ಅಧಿಕಾರ ಚಲಾವಣೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ವಾಹನನ್ನು ಅವರು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ, ಚೇಂಬರನ್ನು ದುರುಪಯೋಗಪಡಿಸ್ತಾ ಇದ್ದಾರೆ, ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸ್ತಾ ಇದ್ದಾರೆ. ಬೇಕಾಬಿಟ್ಟು ಸಿಕ್ಕಾಪಟ್ಟಿ ಫೈಲ್ಗಳನ್ನು ತರಿಸಿ ಆದೇಶ ಮಾಡಿ ಅಲ್ಲಿ ರೊಕ್ಕ ಹೊಡೆಯುವಂಥ ತಂತ್ರಗಾರಿಕೆ, ಭ್ರಷ್ಟಾಚಾರ ಮಾಡ್ತಕ್ಕಂಥ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಿಗಾ ವಹಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದನ್ನು ಒಂದು ಟೆಂಡರಿಗೆ ಕಳೆದ ವರ್ಷ ಮಾಡಿರ್ತಕ್ಕಂಥ ಟೆಂಡರು 26% ಬಿಲ್ಲು ಅದಾನ. ಅಂಥವನಿಗೆ ಈಗ ಯಾರು ಟೆಂಡರ್ ಹಾಕ್ಯಾರ ಆ ದರದಂಗೆ ಬಿಲ್ ಪೇಮೆಂಟ್ ಮಾಡಿರಿ ಅಂತ ಬರೀತಾರೆ. ಅಂದ್ರೆ ಎಷ್ಟು ರೊಕ್ಕ ತಿಂದಾರೆ ಇವರು ಬೀದಿ ದೀಪದಾಗ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಸಾಬತ್ತಾಗ್ತದೆ. ಇಂಥ ಈಗ ಒಂದು ಸ್ಟಾರ್ಟ್ ಮಾಡ್ಯಾರ, ಅದನ್ನು ಕಡಿಮೆ ಹಾಕೀವಿ. ಇಲ್ಲಿಕಂದ್ರೆ ಈ ಮುನ್ಸಿಪಾಲ್ಟಿ ಮಾರು ಸ್ಥಿತಿ ಒಳಗೆ ಅವ್ರು ಅದಾರ. ಅವ್ರ ಉದ್ದೇಶ ಊರು ಅಭಿವೃದ್ಧಿ ಮಾಡೋದಾಗಲಿ ಇನ್ನೊಂದು ಮಾಡೋ ಬಗ್ಗೆ ಚಿಂತಿಲ್ಲ. ಒಟ್ಟು ಯಾವಾಗ ಕಿಸೆ ತುಂಬಿಕೊಂಡೇವಿ, ಯಾವಾಗ ಜೇಬು ತುಂಬಿಕೊಂಡು ಮನೆಗೆ ಹೋಗಿ ಅಂತಕ್ಕಂಥ ಉದ್ದೇಶದಿಂದ ಇವರು ನಗರಸಭಾ ಸದಸ್ಯ BJP ಅವ್ರು ಮಾಡ್ತಾಯಿದ್ದಾರೆ. ಇದು ನ್ಯಾಯಸಮ್ಮತವಲ್ಲ. ನಿಮಗೆ ಜನರು ವಿಶ್ವಾಸ ಇಟ್ಟು ಸುಮಾರು 5 ವರ್ಷಗಳ ಕಾಲ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಮಾಡಲಿ, ಒಳ್ಳೆಯ ಚಟುವಟಿಕೆ ಮಾಡ್ತಕ್ಕಂಥದ್ದಾಗಲಿ, ತಮಗೆ ನೇಮಿಸಿರ್ತಕ್ಕಂಥ ವಾರ್ಡ್ಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆದರ್ಶವಾದ ಮೂಲ ಸೌಕರ್ಯಗಳು ಸಿಗಲಂತ ಉದ್ದೇಶ ಇಟ್ಕೊಂಡು ಆರಿಸಿ ಕಳಿಸ್ಯಾರ ವಿನ ಮುನ್ಸಿಪಾಲ್ಟಿಯಾಗಿ ಫೈಲ್ ಮ್ಯಾಗೆ ಕಾನೂನು ಬಾಹಿರ ಬರೆದು ರೊಕ್ಕ ಹೊಡೆದು ಮನೆಗೆ ಹೋಗ್ರಿ ಅಂತ ಸಲಹೆ ಬರೆದಿಲ್ಲ. ಆದ್ದರಿಂದ ತಾವು ಎಚ್ಚೆತ್ತುಕೊಳ್ಬೇಕು. ತಾವು ಇವತ್ತಿಂದ ಆ ಪರಿಪಾಠವನ್ನು ಬದಲಾವಣೆ ಮಾಡಿಕೊಂಡು ಸಾರ್ವಜನಿಕರ ಹಿತಾಸಕ್ತಿ ಬಗ್ಗೆ ಆಸಕ್ತಿ ವಹಿಸಬೇಕು ವಿನ ಯಾವುದರ ಫೈಲ್ ಮ್ಯಾಗೆ ಸಿಕ್ಕಾಪಟ್ಟಿ ಕಾನೂನು ಬಾಹಿರ ಹೊಡೆದು ರೊಕ್ಕ ಹೊಡಿತಕ್ಕಂಥ ತಂತ್ರಿಕೆ ಮಾಡಬಾರ್ದು ಅನ್ನೋದು ನನ್ನ ಅಪೀಲ್.